ನಮಸ್ಕಾರ. ಸ್ಪಂದನ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ವಿಶ್ವ ಆರೋಗ್ಯ ದಿನಾಚರಣೆ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ಮುತ್ತೂಟ್ ಫೈನಾನ್ಸ್ ತನ್ನ ಸಾಮಾಜಿಕ ಜವಾಬ್ದಾರಿ ಕಾರ್ಯಕ್ರಮದಡಿ ವಿಶ್ವ ಆರೋಗ್ಯ ದಿನಾಚರಣೆಯನ್ನ ರೋಟ್ರಾಕ್ ಕ್ಲಬ್ ಮಂಗಳೂರು ಸಿಟಿ ಮತ್ತು ಜಿಲ್ಲಾ ಪೌರ ಕಾರ್ಮಿಕರ ಸಂಸ್ಥೆ ಜೊತೆಗೂಡಿ ವಿಶ್ವ ಆರೋಗ್ಯ ದಿನಾಚರಣೆಯನ್ನ ನಗರದ ಟೌನ್ ಹಾಲ್ನಲ್ಲಿ ಆಚರಿಸಿತು. ಕಾರ್ಯಕ್ರಮವನ್ನ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್ ಉದ್ಘಾಟಿಸಿ ಆರೋಗ್ಯದ ಬಗ್ಗೆ ನಾವು ಸಾಕಷ್ಟು ಕಾಳಜಿ ವಹಿಸಬೇಕು ಮತ್ತು ಸರ್ಕಾರದಿಂದ ಸಿಗುವ ಸೌಕರ್ಯವನ್ನ ಪಡೆದುಕೊಳ್ಳಬೇಕು ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಕಣಚೂರು ವೈದ್ಯಕೀಯ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ದೇವದಾಸ್ ರೈ, ಪೌರಕಾರ್ಮಿಕ ಸಂಘದ ಅಧ್ಯಕ್ಷರಾದ ಶ್ರೀ ಅನಿಲ್ ಕುಮಾರ್, ಮುತ್ತೂಟ್ ಫೈನಾನ್ಸ್ ಕದ್ರಿ ಶಾಖೆ ಪ್ರಬಂಧಕರಾದ ಶ್ರೀ ಚಂದ್ರಶೇಖರ್ ಯು, ಮುತ್ತೂಟ್ ಫೈನಾನ್ಸ್ ಶಾಖೆ ಪ್ರಬಂಧಕರಾದ ಶ್ರೀಮತಿ ಗಾಯತ್ರಿ ನಾಯಕ್ ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮುತ್ತೂಟ್ ಫೈನಾನ್ಸ್ ಸಿಎಸ್ಆರ್ ವತಿಯಿಂದ 50 ಮೆಡಿಕಲ್ ಕಿಟ್ ಅನ್ನು ಪೌರಕಾರ್ಮಿಕರಿಗೆ ನೀಡಲಾಯಿತು ಮತ್ತು ಪೌರಕಾರ್ಮಿಕರ ಆರೋಗ್ಯ ತಪಾಸಣೆ ಶಿಬಿರ ನಡೆಸಲಾಯಿತು. ಕಾರ್ಯಕ್ರಮದ ಪ್ರಸ್ತಾವನೆ ಹಾಗೂ ಸ್ವಾಗತವನ್ನ ಪ್ರಸಾದ್ ಕುಮಾರ್, ಮ್ಯಾನೇಜರ್ ಮುತ್ತೂಟ್ ಫೈನಾನ್ಸ್ ಮಂಗಳೂರು ವಲಯ ಇವರು ನೆರವೇರಿಸಿದರು ಮತ್ತು ಧನ್ಯವಾದವನ್ನ ರೋಟ್ರಾಕ್ ಕ್ಲಬ್ ಮಂಗಳೂರು ಸಿಟಿ ಅಧ್ಯಕ್ಷ ಶ್ರೀ ಅರ್ಜುನ್ ಪ್ರಕಾಶ್ ನೆರವೇರಿಸಿದರು. ವೇದಿಕೆಯಲ್ಲಿನ ಅತಿಥಿ ಅಭ್ಯರ್ಥಿಗಳನ್ನು ಸ್ವಾಗತಿಸಿ ಮತ್ತು ಪ್ರಾಸ್ತಾವಿಕ ನುಡಿಗಳಿಗಾಗಿ ಡಾಕ್ಟರ್ ಪ್ರಸಾದ್ ಕುಮಾರ್ ಇವರನ್ನು ವೇದಿಕೆಗೆ ಆಹ್ವಾನಿಸುತ್ತಾರೆ. ಜೊತೆ ಸೇರಿ ಮತ್ತು ವಿಶ್ವ ಸೇರಿದೆ. ಸೊ ಈ ಒಂದು ಕಾರ್ಯಕ್ರಮದ ಪ್ರಾಸ್ತಾವಿಕ ಹಾಗೂ ಸ್ವಾಗತ ಭಾಷಣ ಮಾಡಲಿಕ್ಕೆ ನಾನು ಹರ್ಷ ವ್ಯಕ್ತಪಡಿಸ್ತಾ ಇದ್ದೇನೆ. ಪ್ರತಿ ವರ್ಷ ಕೂಡ ಏಪ್ರಿಲ್ 7ರಂದು ನಾವು ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸ್ತೇವೆ. ಪ್ರತಿ ಸಲ ಕೂಡ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಉದ್ದೇಶ ಇರ್ತದೆ. ಈ ಸರಿ ಏನು ಉದ್ದೇಶ ಇಟ್ಕೊಂಡಿದೆ ಅಂತ ಹೇಳಿದರೆ ಹೆಲ್ತ್ ಫಾರ್ ಆಲ್, ಅಂದರೆ ಎಲ್ರಿಗೂ ಆರೋಗ್ಯ, ಕಡೆಯವರೆಗೂ ಆರೋಗ್ಯವನ್ನು ಮುಟ್ಟಿಸಬೇಕು ಅನ್ನೋ ದೃಷ್ಟಿಯಿಂದ ಸೊ ಹೆಲ್ತ್ ಫಾರ್ ಆಲ್ ಅನ್ನೋ ಉದ್ದೇಶವನ್ನು ಇಟ್ಕೊಂಡು ವಿಶ್ವ ಆರೋಗ್ಯ ಸಂಸ್ಥೆ ಏನಂತ ಹೇಳಿದರೆ ವಿಶ್ವ ಆರೋಗ್ಯ ದಿನಾಚರಣೆಯನ್ನು ಆಚರಿಸಲಿಕ್ಕೆ ಅನುವು. ಸೊ ಈ ಸತಿ ವಿಶೇಷ ಏನಂತ ಹೇಳಿದರೆ ವಿಶ್ವ ಆರೋಗ್ಯ ಸಂಸ್ಥೆ ತನ್ನ 75ನೇ ವರ್ಷ ಕೂಡ ಆಚರಿಸ್ತಾ ಇದೆ. ಅಂದರೆ ನಾವು ಈಗ ಸತಿ ಆಜಾದಿ 50 ವರ್ಷ ಕೂಡ ಆಚರಿಸಿದ್ದೇವೆ. ಅದೇ ಥರ ವಿಶ್ವ ಆರೋಗ್ಯ ಸಂಸ್ಥೆ ಕೂಡ 75ನೇ ವರ್ಷವನ್ನು ಈ ವರ್ಷದಲ್ಲಿ ಆರೋಗ್ಯ ದಿನಾಚರಣೆಯಲ್ಲಿ ಆಚರಿಸ್ತಾ ಇದೆ. ಸೊ ಆ ದೃಷ್ಟಿ ಹೆಲ್ತ್ ಫಾರ್ ಆಲ್ ಎಂಬ ಉದ್ದೇಶವನ್ನು ಇಟ್ಕೊಂಡು ಈ ಒಂದು ಕಾರ್ಯಕ್ರಮವನ್ನು ನಾವು ಕೂಡ ಆದಷ್ಟು ಮುತ್ತೂಟ್ ಫೈನಾನ್ಸ್ ಮೂಲಕ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ನಾವು ಕೊಡಬೇಕು ಅನ್ನೋ ದೃಷ್ಟಿಯಿಂದ ನಾವು ಪ್ರಯತ್ನ ಮಾಡಿದ್ವಿ. ಆ ದೃಷ್ಟಿಯಿಂದ ಮುತ್ತೂಟ್ ಫೈನಾನ್ಸ್ನ CSR ಕಾರ್ಯಕ್ರಮದ ಮೂಲಕ ನಮಗೆ ಮಂಗಳೂರಿನ ರೋಟರಾಕ್ ಕ್ಲಬ್ ಜೊತೆ ಸೇರಿ ಪೌರ ಕಾರ್ಮಿಕರನ್ನು ಗುರುತಿಸಿ ಅವರಿಗೆ ಒಂದು ಮೆಡಿಕಲ್ ಕಿಟ್ಟನ್ನು ಜೊತೆಗೆ ಆರೋಗ್ಯ ತಪಾಸಣೆಯನ್ನು ಮಾಡುವಂತ ಹೇಳಿ ನಾವು ಒಟ್ಟಿಗೆ ಒಂದು ಪ್ರಪೋಸಲನ್ನು ಮಾಡಿ ಮುತ್ತೂಟ್ ಫೈನಾನ್ಸ್ನ ವಿಶೇಷ ದಿನಗಳ ಕಾರ್ಯಕ್ರಮ ಲಾಸ್ಟ್ ಮಂತ್ ಅಷ್ಟೇ ನಾವು ವರ್ಲ್ಡ್ TB ಡೇ ಅನ್ನು ಸೆಲೆಬ್ರೇಟ್ ಮಾಡಿದ್ವಿ. ಅದೇ ಥರ ಈ ಮಂತಲ್ಲಿ ವಿಶ್ವ ಆರೋಗ್ಯ ದಿನ ಮಾಡ್ತಾ ಇದ್ದೇವೆ. ಹಾಗೆ ಮುಂದೆ ಈ ತಿಂಗಳಲ್ಲಿ ವಿಶ್ವ ಮಲೇರಿಯಾ ದಿನ ಕೂಡ ಇದೆ. ಸೊ ಅದನ್ನು ಕೂಡ ಮಾಡ್ತೀವಿ. ಸೊ ಈ
ಥೀಮನ್ನು ಹಿಡಿಕೊಂಡು ಒಂದಿಷ್ಟು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಕೂಡ ಮುತ್ತೂಟ್ ಫೈನಾನ್ಸ್ ಮೂಲಕ ಮಾಡ್ಕೊಂಡು ಬರ್ತಾ ಇದ್ದಾರೆ. ಸೊ ಆ ದೃಷ್ಟಿಯಿಂದ ವಿಶ್ವ ಆರೋಗ್ಯ ದಿನದ ಬಹಳ ಮುಖ್ಯವಾದ ವಿಚಾರ ಏನಂತ ಹೇಳಿದ್ರೆ ಆರೋಗ್ಯವನ್ನು ಕಟ್ಟ ಕಡೆ ಎಲ್ರಿಗೂ ಮುಟ್ಟಿಸುವಂಥ ಕೆಲಸ ವಿಶ್ವ ಆರೋಗ್ಯ ದಿನದ ಮೂಲಕ ನಡೀತದೆ. ಅಲ್ಲದೆ ಒಂದಿಷ್ಟು ಸಾಂಕ್ರಾಮಿಕ ರೋಗ ಏನಿದೆ, ಸಾಂಕ್ರಾಮಿಕ ರೋಗದ ಬಗ್ಗೆ ಮಾಹಿತಿಯನ್ನು ಅದನ್ನು ತಡೆಗಟ್ಟುವ ಜನಸಾಮಾನ್ಯರಲ್ಲಿ ತಿಳುವಳಿಕೆಯನ್ನು ನೀಡುವುದು ಏನನ್ನು ವಿಶ್ವ ಆರೋಗ್ಯ ಕಾರ್ಯಕ್ರಮದ ಮುಖ್ಯ ಉದ್ದೇಶ ಕೂಡ ಆಗಿದೆ. ಅದೇ ರೀತಿ ಒಂದಿಷ್ಟು ಪರಿಸರ ಸಂರಕ್ಷಣೆ ಕಾರ್ಯಕ್ರಮ, ಹಾಗೆ ಲಸಿಕೆಗೆ ಇರುವಂಥ ಕಾರ್ಯಕ್ರಮ ಇರ್ಬೋದು, ಅಥವಾ ಜನಸಾಮಾನ್ಯರಿಗೆ ರೋಗ ಹೇಗೆ ಉಲ್ಬಣ ಆಗ್ತದೆ, ಸೊ ಅದನ್ನು ಹೇಗೆ ತಡೆಬೇಕು, ಯಾವ ರೀತಿ ಪ್ರಿವೆಂಟ್ ಮಾಡಬೇಕು ಅನ್ನೋದನ್ನು ಕೂಡ ಜನಸಾಮಾನ್ಯರಿಗೆ ಮುಟ್ಲಿಕ್ಕೋಸ್ಕರ ಈ ವಿಶ್ವ ಆರೋಗ್ಯ ದಿನವನ್ನು ನಾವು ಆಚರಿಸ್ತೇವೆ ಸ್ಪೆಷಲಿ. ಸೊ ಆ ದೃಷ್ಟಿಯಿಂದ ಮುತ್ತೂಟ್ ಫೈನಾನ್ಸ್ ಅಂದರೆ ಎಲ್ಲರಿಗೆ ಗೊತ್ತಿರೋದು ಗೋಲ್ಡ್ ಲೋನ್ ಮಾತ್ರ, ಗೋಲ್ಡಿಗೆ ಮಾತ್ರ ಕೆಲಸ ಮಾಡ್ತದೆ, ಗೋಲ್ಡ್ ಲೋನ್ ಮಾತ್ರ. ಸೊ ಅದರ ಹಿಂದೆ ಸುಮಾರು 1.5 ವರ್ಷದಿಂದ ನಾವು CSR ಕಾರ್ಯಕ್ರಮಗಳನ್ನು ಮಂಗಳೂರು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಾಡ್ತಾ ಬಂದು, ನಾನು ಇಲ್ಲಿ ಹೇಳಿದಾಗೆ ಹೆಲ್ತ್ ಎಜುಕೇಷನ್ ಮತ್ತು ಎನ್ವೈರ್ಮೆಂಟ್ ಸೆಕ್ಷನ್ ಅಡಿಯಲ್ಲಿ ನಾವು ಮಾಡ್ಕೊಳ್ತಾ ಬಂದಿದ್ದೇವೆ. ಸೊ ಆ ನಿಟ್ಟಿನಲ್ಲಿ ಸೊ ಇದು ಒಂದು ನಾನು ಹೇಳಿದಾಗ ಸ್ಪೆಷಲ್ ಡೇಸ್ ಆ್ಯಂಡ್ ವೀಕ್ಸಲ್ಲಿ ನಾವು ಮಾಡುವಂಥ ಕಾರ್ಯಕ್ರಮ ಒಂದು ಒಳ್ಳೆಯ ಅರ್ಥಪೂರ್ಣವಾಗಿ ಇಟ್ಕೊಂಡು ನಾವು ಮಾಡಲಿಕ್ಕೆ ಹೊರಟ ಇದ್ದೇವೆ. ಪೌರ ಕಾರ್ಮಿಕರ ಒಂದು ಆರೋಗ್ಯವನ್ನು, ಅವರ ಕೆಲಸ ಏನಿದೆ ಭಾಳ ಮೆಚ್ಚುವಂಥ ಕೆಲಸ. ಸೊ ಆ ಪೌರ ಕಾರ್ಮಿಕರಿಗೆ ಒಂದು ಆರೋಗ್ಯ ತಪಾಸಣೆ ಮತ್ತು ಅವರ ವೆಹಿಕಲ್ಗಳಲ್ಲಿ ಹೆಲ್ತ್ ಕಿಟ್ಟನ್ನು ನಾವು ಕೊಡುವ ಅಂತ ಹೇಳಿ ಜೊತೆ ಸೇರಿ ರೋಟ್ರ್ಯಾಕ್ ಜೊತೆ ಸೇರಿ ದಿನೇಶ್ ಹಾಗೂ ಅರ್ಜುನ್ ಅವರು ಪ್ರಪೋಸಲ್ ಇಟ್ಟಾಗ ಅದನ್ನು ನಾನು ಹೇಳಿದಾಗ ಅದನ್ನು ನಾವು ಅಪ್ರೂವ್ ಮಾಡಿಕೊಳ್ಳುವಂಥ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಸೊ ಈಗಷ್ಟೇ ಅವರ ಸಂಖ್ಯೆ ಕಡಿಮೆ ಇರ್ಬೋದು, ಮುಂದೆ ಈಗ ಮಧ್ಯದವರೆಗೆ ನಾವು ಹೆಲ್ತ್ ತಪಾಸಣೆಯನ್ನು ಅಷ್ಟರಲ್ಲಿ ಅವರ ಏನು ಜನ ಇದ್ದಾರೆ ಬರ್ಬೋದನ್ನು ಅನಿಸ್ತಾ. ಸೊ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಉದ್ಘಾಟಕರಾಗಿ ಬಂದಿರುವವರು ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಯಾಗಿರುವಂಥ ಕಿಶೋರ್ ಕುಮಾರ್, ಇವರಿಗೆ ನಾನು ಎಲ್ಲ ಜಂಟಿ ಸಂಘಟಕರ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಸ್ವಾಗತ. ಅದೇ ರೀತಿ ಕಾರ್ಯಕ್ರಮದಲ್ಲಿ ರೊಟೇರಿಯನ್, ಅದೇ ರೀತಿ ಸಮಾಜಮುಖಿ ಆಗಿರುವಂತಹ ಕನಚೂರು ಏನು ವೈದ್ಯಕೀಯ ಸಂಸ್ಥೆ ಜನರಲ್ ಮೆಡಿಸಿನ್ನ ಮುಖ್ಯಸ್ಥರಾಗಿರುವಂಥ ಡಾಕ್ಟರ್ ದೇವದಾಸ್ ರೈ ಅವರಿಗೆ ನಾನು ನಮ್ಮೆಲ್ಲರ ಪರವಾಗಿ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಅದೇ ರೀತಿ ಈ ಒಂದು ನಾನು ಕಾರ್ಯಕ್ರಮ ಕೈ ಜೋಡಿಸಿದವರು ಪೌರ ಕಾರ್ಮಿಕ ಸಂಘಟನೆ ಅಧ್ಯಕ್ಷರಿದ್ದಾರೆ, ದಕ್ಷಿಣ ಕನ್ನಡ ಜಿಲ್ಲಾ ಪೌರ ಕಾರ್ಮಿಕ ಸಂಘಟನೆ ಅಧ್ಯಕ್ಷರಾದಂಥ ಮಿಸ್ಟರ್ ಅನಿಲ್ ಕುಮಾರ್ ಅವರಿಗೆ ನಾನು ಅವರಿಗೆ ಆತ್ಮೀಯವಾಗಿ ಅದೇ ರೀತಿ ಮುತ್ತೂಟ್ ಫೈನಾನ್ಸ್ನ ಕದ್ರಿ ಶಾಖೆಯ ವ್ಯವಸ್ಥಾಪಕರಾದಂಥ ಶ್ರೀ ಚಂದ್ರಶೇಖರ್ ನಾನು ಅವರಿಗೆ ಆತ್ಮೀಯವಾಗಿ ಸ್ವಾಗತವನ್ನು ಮಾಡ್ತೇನೆ. ಅದೇ ರೀತಿ ಮುತ್ತೂಟ್ ಫೈನಾನ್ಸ್ ಶಾಖೆಯ TVS ಶಾಖೆ ಇದರ ಪ್ರಬಂಧಕರಾದ ಶ್ರೀಮತಿ ಗಾಯತ್ರಿ ನಾಯಕ್ ಅವರಿಗೆ ನಾನು ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಪುಷ್ಪವನ್ನು ಅರ್ಜುನ್ ರೋಟ್ರ್ಯಾಕ್ ಸಿಟಿ ಪ್ರೆಸಿಡೆಂಟ್ ಅರ್ಜುನ್ ಅವರಿಗೆ ಆಹ್ವಾನ ಇಡ್ತಾ ಇದ್ದೇನೆ. ದಯವಿಟ್ಟು ಎಲ್ಲ ಗಣ್ಯರಿಗೂ ನಾವು ಪುಷ್ಪವನ್ನು ನೀಡಲಿಕ್ಕೆ ಕೇಳ್ಕೊಳ್ತಾ ಇದ್ದೇನೆ. ಪುಷ್ಪವನ್ನು ನೀಡಿದ ಮತ್ತೊಮ್ಮೆ ಎಲ್ಲ ಅತಿಥಿಗಳಿಗೆ ಸ್ವಾಗತ ಮಾಡ್ತಾ ಇದ್ದಾರೆ. ಸೊ ನೆರೆದಿರುವಂತಹ ಎಲ್ಲ ಪೌರ ಕಾರ್ಮಿಕರು ಹಾಗೂ ರೋಟರಿಯನ್ಸ್, ವೈದ್ಯಕೀಯ ಸಿಬ್ಬಂದಿಗಳು, ಸೊ ಬಂದಂಥ ಎಲ್ಲ ಮೀಡಿಯಾ ಸಿಬ್ಬಂದಿಗಳು, ಅದೇ ರೀತಿ ಎಲ್ಲರಿಗೂ ಒಂದೇ ಮಾತಲ್ಲಿ ನಾನು ಶಿಬಿರವನ್ನು ಸಾಂಪ್ರದಾಯಿಕವಾಗಿ ದೀಪ ಬೆಳಗಿಸುವ ಮೂಲಕ ಉದ್ಘಾಟಿಸಬೇಕೆಂದು ಕಿಶೋರ್ ಕುಮಾರ್ ಅವರಲ್ಲಿ ಕೇಳಿಕೊಂಡಿದ್ದೆ. ಹಾಗೂ ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಈ ಒಂದು ಪೌರ ಕಾರ್ಮಿಕರಿಗೋಸ್ಕರ ವಿಶೇಷವಾದಂತಹ ಆರೋಗ್ಯ ತಪಾಸಣಾ ಶಿಬಿರ ಮತ್ತು ಮೆಡಿಕಲ್ ಕಿಟ್ ಡಿಸ್ಟ್ರಿಬ್ಯೂಷನ್ ಕಾರ್ಯಕ್ರಮ ನಡೀತಾ ಇದೆ. ಒಂದು ಉತ್ತಮವಾದಂಥ ಕಾರ್ಯಕ್ರಮ. ಯಾಕಂತ ಹೇಳಿದರೆ ಸಾಮಾನ್ಯವಾಗಿ ನಾವು ಆರೋಗ್ಯಕ್ಕೆ ಸಂಬಂಧಪಟ್ಟ
ಆರೋಗ್ಯವಂತನಾಗುವಂಥ ಒಂದು ಹಕ್ಕು ಅವನಲ್ಲಿರ್ತದೆ. ಸೊ ಇದನ್ನು ಪಡೆದುಕೊಳ್ಳಲಿಕ್ಕೆ ಆತನಿಗೆ ಸರ್ಕಾರ ಇರ್ಬೋದು ಅಥವಾ ಸರ್ಕಾರೇತರ ಸಂಸ್ಥೆಗಳಿರ್ಬೋದು ಅಥವಾ ಯಾವುದೇ ಒಂದು ಸಮಾಜಮುಖಿ ಸೇವಾ ಸಂಸ್ಥೆಗಳಾಗಿರ್ಬೋದು, ಇದು ಆತನ ಒಂದು ಆರೋಗ್ಯವನ್ನು ಕಾಪಾಡೋ ದೃಷ್ಟಿಯಲ್ಲಿ ಅವರು ಉತ್ತಮವಾದ ಕಾರ್ಯಕ್ರಮ ಹಾಕ್ಕೊಂಡಿರಬೇಕು. ಸೊ ಆ ಮೂಲಕ ಒಬ್ಬ ವ್ಯಕ್ತಿ ಆರೋಗ್ಯವಂತವಾಗಿ ಬದುಕಬೇಕು ಅನ್ನುವಂಥ ದೃಷ್ಟಿಯಲ್ಲಿ ಇರುವಂಥದ್ದು. ಸೊ ಇದಕ್ಕೆ ನಮ್ಮ ಸರ್ಕಾರದ ಇಲಾಖೆಯಲ್ಲಿ ಹಲವಾರು ಕಾರ್ಯಕ್ರಮಗಳಿದೆ, ತಮಗೆಲ್ಲ ಗೊತ್ತಿರ್ಬೋದು. ಜೊತೆಗೆ ಸರ್ಕಾರೇತರ ಸಂಸ್ಥೆಗಳ ಮೂಲಕ ನಡೆಯುವಂಥ ಹಲವಾರು ಆರೋಗ್ಯದ ಬಗೆಗಿನ ಕಾರ್ಯಕ್ರಮಗಳು. ಈಗ ರೋಟರಿ ಸಂಸ್ಥೆ ತಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಪೋಲಿಯೋವನ್ನು ನಮ್ಮ ದೇಶದಿಂದ ನಿರ್ಮೂಲನೆ ಮಾಡಲಿಕ್ಕೆ ನಮ್ಮ ಇಲಾಖೆ ಜೊತೆ ಕೈ ಜೋಡಿಸಿದಂಥ ಒಂದು ಸಂಸ್ಥೆ, ಮತ್ತು ಇದರಲ್ಲಿ ನಾವು ಯಶಸ್ವಿಯಾಗಿದ್ದೆವು ಕೂಡ. ನಾವೀಗ ಪೋಲಿಯೋ ಮುಕ್ತ ಭಾರತ ಆಗಬೇಕಂತೇಳಿದರೆ ಏನು ಪ್ರತಿ ವರ್ಷ 2 ಸುತ್ತಿನ ಈ ಒಂದು ಪಲ್ಸ್ ಪೋಲಿಯೋ ಕಾರ್ಯಕ್ರಮ ಇತ್ತು. ಅದಕ್ಕೆ ರೋಟರಿ ಸಂಸ್ಥೆಯ ಒಂದು ಸಹಯೋಗ ತುಂಬ ಪ್ರಾಮುಖ್ಯವಾಗಿದ್ದಿತ್ತು. ಅದೇ ರೀತಿ ಹಲವಾರು ಸಂಘ ಸಂಸ್ಥೆಗಳು ಕೂಡ ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಕೆಲಸ ಮಾಡ್ತಾಯಿದೆ. ಸೊ ಈ ಸಂದರ್ಭದಲ್ಲಿ ನಾನು ಒಂದು ಹೇಳಲಿಕ್ಕೆ ಇಷ್ಟಪಡುವಂಥದ್ದು ಏನಂತ ಹೇಳಿದರೆ, ಈ ರೀತಿಯ ಒಂದು ವೈದ್ಯಕೀಯ ಶಿಬಿರಗಳು ಇರ್ಬೋದು ಅಥವಾ ಯಾವುದೇ ಒಂದು ನಮ್ಮ ವೈದ್ಯಕೀಯ ಅಥವಾ ಆರೋಗ್ಯವನ್ನು ಕೊಡುವಂತಹ ಯಾವುದಾದ್ರೂ ಒಂದು ಈ ಥರ ಚಟುವಟಿಕೆಗಳು ಇರುವಾಗ ಜನರು ಇದರ ಸದುಪಯೋಗವನ್ನು ಪಡಿಸ್ಕೊಳ್ಬೇಕು. ಮತ್ತು ಎಷ್ಟೋ ಸಲ ಜನರಿಗೆ ಇದು ಗೊತ್ತಿರೋದಿಲ್ಲ, ಎಲ್ಲೆಲ್ಲಿ ಈ ಥರ ಒಂದು ಕ್ಯಾಂಪ್ಗಳಾಗ್ತದೆ ಅಥವಾ ಎಲ್ಲೆಲ್ಲಿ ಈ ಥರ ಒಂದು ಆ್ಯಕ್ಟಿವಿಟಿಗಳು ನಡೀತಾ ಇದೆ ಅಂತ. ಆಗ ಗೊತ್ತಿರುವವರು ಅವರಿಗೆ ಮಾಹಿತಿ ಹೇಳಿ ಅವರನ್ನು ಇಂಥ ಕಡೆ ಕರ್ಕೊಂಡು ಬಂದು ಈ ರೀತಿಯ ಒಂದು ಚಿಕಿತ್ಸಾ ಸೌಲಭ್ಯ ಇದೆ ಅಥವಾ ಅವರಿಗೆ ಬೇರೆ ಬೇರೆ ಒಂದು ಏನು ನಾವು ಸ್ಕೀಮ್ಸ್ ಇದೆ ಅಂತ ಹೇಳಿಬಿಟ್ಟು ಇದು ಮಾಡಬೇಕಾಗಿರುವಂಥದ್ದು. ಸೊ ನಿಮಗೆ ಗೊತ್ತಿರ್ಬೋದು, ಆಯುಷ್ಮಾನ್ ಅನ್ನುವಂಥ ಒಂದು ಯೋಜನೆ, ಪ್ರಧಾನಮಂತ್ರಿ ಜನಾರೋಗ್ಯ ಕಾರ್ಡ್. ನಾನು ಯಾಕೆ ಮುತ್ತೂಟ್ ಅವರನ್ನು ಕೇಳಿದೆ ಅಂತ ಹೇಳಿದರೆ, ಈಗ ನೀವು ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದೀರಿ, ಆರೋಗ್ಯದ ತಪಾಸಣೆ ಕಾರ್ಯಕ್ರಮ. ಆದರೆ ಆಯುಷ್ಮಾನ್ ಕಾರ್ಡ್ ಅನ್ನುವಂಥದ್ದೊಂದಿದೆ. ಅದು ಪ್ರತಿಯೊಬ್ಬ BPL ಕುಟುಂಬದವರಿಗೂ ವರ್ಷಕ್ಕೆ 5 ಲಕ್ಷದಷ್ಟು ಅವರ ಚಿಕಿತ್ಸಾ ವೆಚ್ಚವನ್ನು ಖಾಸಗಿಯಲ್ಲಿ ಆದರೆ ಫ್ರೀಯಾಗಿ ಮಾಡುವಂಥದ್ದು. ಅದೇ APLನವರಿಗಾದರೆ 1.5 ಲಕ್ಷದಷ್ಟು ಅವರಿಗೆ ಆ್ಯನ್ಯುವಲ್ ಆಗಿ ಅವರಿಗೆ ಫ್ರೀಯಾಗಿ ಮಾಡುವ ಸೌಲಭ್ಯ ಇದೆ. ಕೆಲವರಿಗೆ ಕಾರ್ಡೇ ಇಲ್ಲ, ಆಯುಷ್ಮಾನ್ ಕಾರ್ಡೇ ಇಲ್ಲ, ಅದಕ್ಕೆ ಆಯುಷ್ಮಾನ್ ಕಾರ್ಡಿಗೆ ದುಡ್ಡು ಕೊಡಬೇಕೇನು ಅಂತ ಒಂದು ಭಯ. ಆದರೆ ಒಂದು ನಾನು ಹೇಳ್ತಾ ಇರೋದು, ರೋಟ್ರಾಕ್ಟ್ನವರಿಗೂ ಕೂಡ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ, ಇನ್ನೊಂದು ಈ ಥರದ ಒಂದು ಸೇವೆಯಿಂದ ವಂಚಿತರಾಗಿರುವವರು ಅಥವಾ ಈ ರೀತಿ ಒಂದು ಭಾಳ ಏನು ಜಾಸ್ತಿಯಾಗಿ ಮೇನ್ ಸ್ಟ್ರೀಮಿಗೆ ಬರದೇ ಇರುವಂಥ ಗುಂಪುಗಳೇನಿದೆ, ಈ ಆಯುಷ್ಮಾನ್ ಭಾರತ್ ಕಾರ್ಡನ್ನು ಉಚಿತವಾಗಿ ಕೊಡುವಂಥ ಒಂದು ಕ್ಯಾಂಪನ್ನು ಮಾಡಿ. ಯಾಕಂತೇಳಿದ್ರೆ ನಮ್ಮ ಕಡೆಯಿಂದ ನಾವು ಸಂಪೂರ್ಣವಾದ ಸಹಕಾರವನ್ನು ಕೊಡ್ತೇವೆ. ಆ್ಯಂಡ್ ದಿಸ್ ಕಾರ್ಡ್ ಈ ಕಾರ್ಡ್ ಫ್ರೀಯಾಗಿ ಸಿಗುವಂಥದ್ದು. ಸೊ ಯಾರ್ಯಾರು ಕಾರ್ಡನ್ನು ಮಾಡಿಸಿಲ್ವೋ ಅವರು ಈ ಥರದ ಶಿಬಿರಗಳಿಗೆ ಬಂದರೆ ಅಲ್ಲಿ ಅವರಿಗೆ ನೋಂದಾಯಿಸಿ ಒಂದು ಪ್ಲ್ಯಾಸ್ಟಿಕ್ ಕಾರ್ಡನ್ನು ಕೊಡ್ತೇವೆ. ಅದು ಅವರಿಗೆ ಅವರ ಏನು ಜೀವನ ಪೂರ್ತಿ ಆ ಕಾರ್ಡನ್ನು ಅವರು ಪ್ರತಿ ವರ್ಷಕ್ಕೆ ಅವರಿಗೆ 5 ಲಕ್ಷದಷ್ಟು ಆ ಒಂದು ಫ್ಯಾಮಿಲಿಗೆ ಅವರಿಗೆ ಉಚಿತ ಚಿಕಿತ್ಸೆ ಸೌಲಭ್ಯ ಖಾಸಗಿಯಲ್ಲಿ ಸಿಗುವಂಥ ಸೌಲಭ್ಯ ಇದೆ. ಆದರೆ ಹೆಚ್ಚಿನವರಿಗೆ ಗೊತ್ತಿಲ್ಲ. ಸೊ ಇಂಥ ಸಂದರ್ಭದಲ್ಲಿ ನಾನು ಇದನ್ನು ಕೂಡ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಕೇವಲ ನಾವು ವೈದ್ಯಕೀಯ ಶಿಬಿರಗಳನ್ನು ಮಾಡಿ ಡಾಕ್ಟ್ರನ್ನು ಕರೆದು ಸಿಬ್ಬಂದಿಗಳನ್ನು ಕರೆದು ಬರೀ ಚಿಕಿತ್ಸೆ ಕೊಡೋದು ಮಾತ್ರ ಅಲ್ಲ, ಅದು ಆವತ್ತಿನ ದಿನಕ್ಕೆ ಅನ್ವಯಿಸ್ತದೆ. ಆದರೆ ಈ ರೀತಿಯ ಕಾರ್ಡ್ಗಳನ್ನು ಅವರಿಗೆ ಯಾಕಂದರೆ ಗೊತ್ತಿರೋದಿಲ್ಲ ಎಷ್ಟೋ ಮಂದಿಗೆ. ಈ ಆಯುಷ್ಮಾನ್ ಕೇಳಿರ್ತಾರೆ, ಪೇಪರಲ್ಲಿ ಕೇಳಿರ್ತಾರೆ ಅಥವಾ ಬೇರೊಬ್ಬರಿಗೇನೋ ಕಾರ್ಡಲ್ಲಿ ಆಸ್ಪತ್ರೆಯಲ್ಲಿ ಫ್ರೀಯಾಗಿ ಚಿಕಿತ್ಸೆ ಸಿಕ್ಕಿತಂತ ಗೊತ್ತಿರ್ತದೆ. ಬಟ್ ಈ ಕಾರ್ಡ್ ಎಲ್ಲಿ ಸಿಗ್ತದೆ? ಅಥವಾ ಎಷ್ಟೋ ಸಲ ಆಸ್ಪತ್ರೆಗೆ ಹೋದಾಗಲ್ಲಿ ಕೇಳ್ತಾರೆ ಆಯುಷ್ಮಾನ್ ಕಾರ್ಡ್ ಇದೆ ಅಂತ, ಅವ್ರು ನಮ್ಮ ಹತ್ರ ಇಲ್ಲ ಅಂತ ಹೇಳ್ತಾರೆ. ಭಾಳ ಸಿಂಪಲ್ಲಾಗಿ ಯಾವುದೇ ವೆಚ್ಚ ಇಲ್ಲದೆ ಸಿಗುವಂಥ ಕಾರ್ಡ್ ಇದು. ಸೊ ಇದನ್ನು ಮಾಡಿಸಲಿಕ್ಕೆ ತಾವು ಒಂದು ಯಾವುದಾದ್ರೂ ಒಂದು ಶಿಬಿರ ಮಾಡಿದರೆ ನಮ್ಮ ಕಡೆಯಿಂದ ನಾವು ಖಂಡಿತವಾಗಿಯೂ ಸಪೋರ್ಟ್ ಕೊಡ್ತೇವೆ. ತಾವು ಇದನ್ನು ಮಾಡಬೇಕಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇಷ್ಟಪಡ್ತಾ. ಯಾಕಂತೇಳಿದರೆ ಈ ಥರ ಮಾಡಿದರೆ ಮಾತ್ರ ಅದು ಹೆಲ್ತ್ ಫಾರ್ ಆಲ್, ಯೂನಿವರ್ಸಲ್ ಹೆಲ್ತ್ ಕವರೇಜ್ ಅನ್ನುವಂಥ ಏನು ನಮ್ಮ ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ವಿಶ್ವ ಆರೋಗ್ಯ ದಿನದ ಸಂದರ್ಭದಲ್ಲಿ ಏನು ಈ ಒಂದು ಸ್ಲೋಗನ್ ಕೊಟ್ಟಿದೆ, ಅದಕ್ಕೆ ಒಂದು ಸಹಕಾರಿ ಅಥವಾ ಪೂರಕ ಆಗಿರ್ತದೆ ಅಂತ ಹೇಳ್ತಾ, ನನಗೆ ಇವತ್ತು ಇಲ್ಲಿ ಬಂದು ಈ ಒಂದು ಕಾರ್ಯಕ್ರಮದ ಉದ್ಘಾಟನೆ ಮತ್ತೊಂದು 2 ಮಾತುಗಳನ್ನು ನಿಮ್ಮ ಜೊತೆಗೆ ಹಂಚಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೂ ಧನ್ಯವಾದ ಅರ್ಪಿಸ್ತಿದ್ದೇನೆ. ಥ್ಯಾಂಕ್ ಯು. ರೋಟರಿ ಕ್ಲಬ್ ಮ್ಯಾಂಗ್ಳೂರ್ ಸಿಟಿ ಇದರ ಚೇರ್ಮನ್ ಆಗಿರುವಂತಹ ರೋಟರಿ ಹಾಗೂ ರೋಟರಿ ನನ್ನ ಸಕ್ರಿಯ PDG MPHM ಡಾಕ್ಟರ್ ದೇವದಾಸ್ ಅವರನ್ನು ಪೌರ ಕಾರ್ಮಿಕರಿಗೆ
ಒಂದು ಅವರ ಒಂದು ಆರೋಗ್ಯದ ವಿಷಯದಲ್ಲಿ ಒಂದು ಉಚಿತ ಆರೋಗ್ಯ ಶಿಬಿರ. ಇದಕ್ಕೆ ನಮ್ಮ ಜಿಲ್ಲಾ ಆರೋಗ್ಯ ಅಧಿಕಾರಿಯಾದ ಡಾಕ್ಟರ್ ಕಿಶೋರ್ ಕುಮಾರ್ನವರು ಬಹಳ ಸಹಕಾರ ಮಾಡಿದೆ. ಹಾಗೆ ಕಮಿಷನರ್ನವರು ನಿಮಗೆ ಉಚಿತ ಬ್ಲಡ್ ಪ್ರೆಷರ್ ಚೆಕಪ್ ಹಾಗೂ ಬ್ಲಡ್ ಶುಗರ್ ಚೆಕಪ್ ಹಾಗೆ ಕಣ್ಣಿನ ಚೆಕಪ್ ಎಲ್ಲ ಇಲ್ಲಿ ಮಾಡಿದ್ದೇವೆ. ಅಂದರೆ ನಮ್ಮ ರೋಟ್ರಾಕ್ಟರ್ ದಿನೇಶ್ ಅಂತ ಒಬ್ಬರಿದ್ದಾರೆ, ದಿನೇಶ್ ಕೊಡಿಯಾಲ್ ಬೈಲ್ ಅವರು ಮತ್ತು ನಮ್ಮ ರೋಟ್ರಾಕ್ಟರ್ಸ್ ಹಾಗೂ ಮುತ್ತೂಟ್ ಫೈನಾನ್ಸ್ ಅವರು ಏನಂತ ಹೇಳಿದರೆ, ಪೌರ ಕಾರ್ಮಿಕರಿಗೆ ನಾವು ಏನಾದರೂ ಮಾಡಬೇಕು. ದೇಶದ ಸೇವೆಯಲ್ಲಿ ಹಾಗೂ ಈ ನಗರದ ಸೇವೆಯಲ್ಲಿ ಪೌರ ಕಾರ್ಮಿಕರ ಒಂದು ಕೊಡುಗೆ ಬಹಳ ಒಂದು ಮಹತ್ವದ್ದು. ಪೌರ ಕಾರ್ಮಿಕರಿಗೆ ಉಂಟು, ಆರೋಗ್ಯದ ಸವಲತ್ತುಗಳೆಲ್ಲ ಉಂಟು. ಆದರೆ ಕೆಲವೊಂದು ಸಲ ಏನಾಗ್ತದೆ ಅಂತ ಹೇಳಿದರೆ, ಅವರು ತಮ್ಮ ತಪಾಸಣೆಯನ್ನು ಮಾಡೋದಿಲ್ಲ. ತಪಾಸಣೆಯನ್ನು ಮಾಡಿ ಬಹುಶಃ ಭಾಳ ಹಲವಾರು ಚರ್ಮ ರೋಗಗಳು, ಸ್ಕಿನ್ ಡಿಸೀಸಸ್ ಹಾಗೆಲ್ಲ ತಪಾಸಣೆ ಮಾಡಬೇಕು. ಇಲ್ಲಿ ಬರಬೇಕು. ಇನ್ನೂ ಪೌರ ಕಾರ್ಮಿಕರು ಬರ್ಬೋದು. ಸ್ವಲ್ಪ ತಿಂಗಳ ಹಿಂದೆ ಒಂದು ಕಂಕನಾಡಿ ಆಸ್ಪತ್ರೆ ಮತ್ತು ಮುತ್ತೋಟ್ನ ಅವರ ಪ್ರಾಯೋಜಕತ್ವದಲ್ಲಿ ಒಂದು ಶಿಬಿರ ನಡೆಯಿತು. ಅದಕ್ಕೆ 300 ಪೌರ ಕಾರ್ಮಿಕರು ಬಂದರು ಅಂತ ಹೇಳಿ. ಮಂಗಳೂರು ನಗರದಲ್ಲಿ 600 ಪೌರ ಕಾರ್ಮಿಕರಿದ್ದಾರೆ. ನಾವು ಏನು ಹೇಳ್ತೇವೆ ಅಂತ ಹೇಳಿದರೆ, ಮುತ್ತೋಟ್ ಫೈನಾನ್ಸ್ ಕಾರ್ಪೊರೇಷನ್ ಕಂಪನಿ ಮತ್ತು ರೋಟ್ರಾಕ್ಟ್ ಕ್ಲಬ್ ಮಂಗಳೂರು ಸಿಟಿಯವರು ಇಂತಹ ಪೌರ ಕಾರ್ಮಿಕರೇ ಬೇಕಾದಂತಹ ಇನ್ನೂ ಹಲವಾರು ಕಾರ್ಯಕ್ರಮಗಳನ್ನು ಮಾಡಲಿದ್ದೇವೆ. ನಮ್ಮ ಉದ್ದೇಶ ಇದೆ. ಹಾಗೆ ಈಗಾಗಲೇ ಡಾಕ್ಟರ್ ಕಿಶೋರ್ ಕುಮಾರ್ ಹೇಳಿದರು, ಬಹಳಷ್ಟು ಜನಗಳಿಗೆ ಆಯುಷ್ಮಾನ್ ಕಾರ್ಡ್ ವಿಷಯ ಗೊತ್ತಿರೋದಿಲ್ಲ. ಆಯುಷ್ಮಾನ್ ಕಾರ್ಡ್ನಲ್ಲಿ ನಾನು ಕಣಚೂರಿನಲ್ಲಿ ಹೆಡ್ ಆಫ್ ಡಿಪಾರ್ಟ್ಮೆಂಟ್ ಮೆಡಿಸಿನ್ ಡಿಪಾರ್ಟ್ಮೆಂಟ್ ಇದ್ದೇನೆ. ಹಾಗೆ ನಾನು ಹಲವಾರು ಖಾಸಗಿ ಆಸ್ಪತ್ರೆಗಳಲ್ಲಿ ನನ್ನ ರೋಗಿಗಳು ಇದ್ದಾರೆ. ಈ ಆಯುಷ್ಮಾನ್ ಕಾರ್ಡ್ನಲ್ಲಿ ಬಹಳಷ್ಟು ಸವಲತ್ತು ಉಂಟು. ಈಗ ಗೌರ್ಮೆಂಟ್ ಬಹಳಷ್ಟು ಕೆಲಸ ಮಾಡಿ. ಹಾಗೆ ಆಯುಷ್ಮಾನ್ ಕಾರ್ಡನ್ನು ನೀವು ಯಾರಲ್ಲಿ ಆಯುಷ್ಮಾನ್ ಕಾರ್ಡ್ ಸವಲತ್ತು ಯಾರಿಗೆ ಗೊತ್ತಿಲ್ಲ ಅವರಿಗೆ ಅರಿವು, ಹಾಗೆ ಅವರಿಗೆ ಬಹುಶಃ ಈ ಕಾರ್ಡಿನ ವಿತರಣೆ ಕೂಡ ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಈಗ ರೋಟ್ರಾಕ್ಟ್ ಸಂಸ್ಥೆಯ ಒಂದು ಕಿರು ಪರಿಚಯ. ಯಾಕಂತ ಹೇಳಿದರೆ, ರೋಟ್ರಾಕ್ಟ್ ಅಂದರೆ ರೋಟರಿ ಸಂಸ್ಥೆಯ ಒಂದು ಅಂಗಸಂಸ್ಥೆ. ಈ ರೋಟ್ರಾಕ್ಟ್ ಸಂಸ್ಥೆಯು ಇರುವುದು ಯುವಕರಿಗೆ 18 ವರ್ಷದಿಂದ 30, ಈಗ 30. ಈ ರೋಟ್ರಾಕ್ಟ್ ಸಂಸ್ಥೆಯು ವಿಶ್ವದಾದ್ಯಂತ ಒಂದು ಯುವಕ ಸಂಸ್ಥೆ, ವಿಶ್ವದಾದ್ಯಂತ ನಂಬರ್ 1 ಯುವಕ ಸಂಸ್ಥೆ ಅಂತ ಹೇಳೋದು. ರೋಟ್ರಾಕ್ಟ್ ಸಂಸ್ಥೆಯ ಉದ್ದೇಶ ಏನಂತ ಹೇಳಿದರೆ, ನಾಯಕತ್ವದ ಬೆಳವಣಿಗೆ, ಲೀಡರ್ಶಿಪ್ ಡೆವಲಪ್ಮೆಂಟ್ ಮತ್ತು ಸಮಾಜ ಸೇವೆ. ಆ ರೋಟ್ರಾಕ್ಟ್ ಕ್ಲಬ್ಬಿನಲ್ಲಿ ನಾನು ಸಭಾಪತಿ, ಚೇರ್ಮನ್ ಆಗಿದ್ದೇನೆ. ಹಾಗೆ ಮುತ್ತೋಟ್ ಫೈನಾನ್ಸ್ನವರು ಮತ್ತು ನಾವು ಈ ಕಾರ್ಯಕ್ರಮವನ್ನು ಇವತ್ತು ಪ್ರಾರಂಭಿಸಿದ್ದೇವೆ. ಇದನ್ನು ಇಲ್ಲಿ ನಿಲ್ಲಿಸುವುದಿಲ್ಲ. ಪೌರ ಕಾರ್ಮಿಕರಿಗೆ ಬೇಕಾಗಿರ್ಬೋದು, ಬೇರೆ ಯಾರಿಗೂ ಬೇರೆ ವರ್ಗದ ಜನಗಳಿಗೆ ನಾವು ಬಹಳಷ್ಟು ಸಮಾಜಮುಖಿ ಕಾರ್ಯಕ್ರಮ ಮಾಡ್ತೇವೆ ಅಂತ ನಾವೊಂದು ಆಶ್ವಾಸನೆ ಕೊಟ್ಟು, ನೀವೆಲ್ಲ ಬಂದದಕ್ಕೆ ನಮ್ಮ ಧನ್ಯವಾದವನ್ನು ಕೊಟ್ಟು, ಇನ್ನೂ ಸ್ವಲ್ಪ ಬಹುಶಃ ಪೌರ ಕಾರ್ಮಿಕರು ಬರ್ಬೋದು. ಈ ಒಂದು ಉಚಿತ ತಪಾಸಣಾ ಶಿಬಿರದ ಸದುಪಯೋಗವನ್ನು ಪಡ್ಕೊಳ್ಳಿ ಅಂತ ಕೇಳಿಕೊಳ್ಳುತ್ತಾ ನನ್ನ ಈ ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಸರ್, ಇಂದು ನಮ್ಮೊಂದಿಗೆ ಇರುವ ಇನ್ನೋರ್ವ ಅತಿಥಿ ಮಿಸ್ಟರ್ ಅನಿಲ್ ಕುಮಾರ್ ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತ ಕೇಳಿಕೊಳ್ತೀವಿ. ಇಂಥ ಕಾರ್ಯಕ್ರಮಗಳು ಪೌರ ಕಾರ್ಮಿಕರಿಗೆ ಭಾಳಷ್ಟು ಅಗತ್ಯ ಇದೆ. ಯಾಕಂದರೆ ಇವತ್ತು ಪೌರ ಕಾರ್ಮಿಕರು ಸಮಾಜದ ಒಂದು ಸ್ವಾಸ್ಥ್ಯ ಕಾಪಾಡುವಲ್ಲಿ ತಮ್ಮ ಜೀವಮಾನವನ್ನು ಮುಡಿಪೆರಗಿರುವಂಥ ಒಂದು ಕಾರ್ಮಿಕ ವರ್ಗ. ಆದರೆ ಅವರ ಆರೋಗ್ಯ ಅವರಿಗೆ ಇವತ್ತು ಭಾಳಷ್ಟು ಒಂದು ಚಾಲೆಂಜ್ ಆಗಿದೆ. ಬಹುಶಃ ಇವತ್ತು ಪೌರ ಕಾರ್ಮಿಕರಿಗೆ ನಾವು ಪ್ರಥಮವಾಗಿ ಆದ್ಯತೆ ನೀಡುವಂಥ ವಿಚಾರ ಏನೆಂದರೆ ಅವರ ಆರೋಗ್ಯ ಸಮಸ್ಯೆ. ಯಾಕಂದರೆ ಆರೋಗ್ಯ ಭದ್ರತೆ ಅವರಿಗೆ ಮುಖ್ಯವಾಗಿದೆ. ಯಾಕಂದರೆ ಸಮಾಜದ ಸ್ವಾಸ್ಥ್ಯ ಕಾಪಾಡುವಲ್ಲಿ ತಮ್ಮ ಆರೋಗ್ಯವನ್ನು ಮುಡುಪಾಗಿರ್ತಾರೆ. ಆದ್ದರಿಂದ ಎಲ್ಲ ಪೌರ ಕಾರ್ಮಿಕರು ತಮ್ಮ ಆರೋಗ್ಯವನ್ನು ಒಂದು ಕಾಪಾಡುವಲ್ಲಿ ಅವರು ಒಂದು ಪ್ರಮುಖ ಪಾತ್ರ ವಹಿಸಬೇಕು ಅವರ ಈ ಆಧುನಿಕ ಜೀವನದಲ್ಲಿ. ಯಾಕಂದರೆ ಈಗಾಗಲೇ ನಾವು ಪೌರ ಕಾರ್ಮಿಕ ಸಂಘದ ವತಿಯಿಂದ ಹಾಗೆ ಸಂಬಂಧಪಟ್ಟ ಇಲಾಖೆ ಇರ್ಬೋದು, ಸರ್ಕಾರಕ್ಕೆ ಒತ್ತಡ ಹಾಕಿ ಎಲ್ಲ ಪೌರ ಕಾರ್ಮಿಕರಿಗೆ ಉಚಿತ ಒಂದು ಆರೋಗ್ಯ ವಿಮೆಯನ್ನು ಮಾಡುವ ಮೂಲಕ 5 ಲಕ್ಷದವರೆಗೆ ಆರೋಗ್ಯ ವಿಮೆಯನ್ನು ಮಾಡುವ ಮೂಲಕ ನಾವು ಅದರಲ್ಲಿ ಯಶಸ್ಸು ಕಂಡಿದ್ದೇವೆ. ಯಾಕಂದರೆ ಪೌರ ಕಾರ್ಮಿಕರು ಖಾಸಗಿ ಆಸ್ಪತ್ರೆಯಲ್ಲಿ ಕೂಡ ಚಿಕಿತ್ಸೆ ಪಡೆಯುವಂಥ ಅವಕಾಶ ಸಿಗಬೇಕೆಂಬ ಉದ್ದೇಶದಿಂದ ಎಲ್ಲ ಪೌರ ಕಾರ್ಮಿಕರಿಗೂ ಹೆಲ್ತ್ ಇನ್ಶೂರೆನ್ಸನ್ನು 5 ಲಕ್ಷ ಕವರೇಜ್ ಇನ್ಶೂರೆನ್ಸನ್ನು ಮಾಡುವಲ್ಲಿ ನಾವು ಸಫಲತೆ ಕಂಡಿದೆ. ಅದರಿಂದ ಮುಂದಿನ ದಿನಗಳಲ್ಲಿ ಕೂಡ ಪೌರ ಕಾರ್ಮಿಕರು ಹೆಚ್ಚಿನ ಆರೋಗ್ಯ ರಕ್ಷಣೆ ಆಗಬೇಕು. ಯಾಕಂದರೆ ಅನೇಕ ಸಂಸ್ಥೆಗಳು ಈ ಪೌರ ಕಾರ್ಮಿಕ ವಿಚಾರದಲ್ಲಿ ಮುಂದೆ ಬರಬೇಕು. ಯಾಕಂದರೆ ಅವರನ್ನು ಇವತ್ತು ಸಮಾಜ ಒಂದು ಕೆಳವರ್ಗದಲ್ಲಿ
ನೋಡುವಂಥ ಪರಿಸ್ಥಿತಿ ಆಗಬಾರ್ದು. ಯಾಕಂದರೆ ಪೌರ ಕಾರ್ಮಿಕರಿಗೂ ಅವರಿಗೊಂದು ಖಾಸಗಿ ಬದುಕು ಇದೆ, ಅವರಿಗೂ ಕೂಡ ಒಂದು ಆರೋಗ್ಯ ಭದ್ರತೆ ಇದೆ, ಜೀವನ ಇದೆ. ಅದರಿಂದ ಅವರಿಗೂ ಕೂಡ ನಾವು ಗೌರವಿಸುವಂಥ ಕೆಲಸ ಆಗಬೇಕು. ಈಗಾಗಲೇ ನಮ್ಮದು ರೋಟರಿ ಸಂಸ್ಥೆ ಇರ್ಬೋದು, ಅದೇ ರೀತಿ ನಮ್ಮ ಮುತ್ತೂಡು ಸಂಸ್ಥೆ ಇರ್ಬೋದು, ಬಹಳಷ್ಟು ಇದೊಂದು ಒಳ್ಳೆಯ ರೀತಿಯ ಒಂದು ವಿಶ್ವ ಆರೋಗ್ಯ ದಿನದಂದು ಒಂದು ವಿಷಯಕ್ಕೋಸ್ಕರ ತಮ್ಮ ಒಂದು ಕಾರ್ಯಕ್ರಮವನ್ನು ಪೌರ ಕಾರ್ಮಿಕರಿಗಾಗಿ ಒಂದು ಮಾಡಿದ್ದಾರೆ. ಅವರಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ. ಅದೇ ರೀತಿ ನಮ್ಮ ಮಿತ್ರರಾದ ದಿನೇಶ್ ಕೂಡ ಇದ್ದಾರೆ. ಭಾಳಷ್ಟು ಪೌರ ಕಾರ್ಮಿಕರ ಬಗ್ಗೆ ಕಾಳಜಿ ಇರುವಂಥವ್ರು. ಯಾಕಂದರೆ ಅವರು ಕೂಡ ನಾವು ಕಾರ್ಯಕ್ರಮ ಮಾಡೋದಾದರೆ ಒಂದು ಪೌರ ಕಾರ್ಮಿಕರಿಗೋಸ್ಕರ ಕಾರ್ಯಕ್ರಮ ಮಾಡುವ. ಯಾಕಂದರೆ ಅವರು ಒಂದು ಪ್ರತಿಭಟನೆಗಳಿದ್ರೆ ಇವತ್ತು ನಗರದ ಸ್ವಚ್ಛತೆ ಏರುಪೇರಾಗುತ್ತೆ. ಆದ್ದರಿಂದ ಅವರ ಒಂದು ರಕ್ಷಣೆ ಕೂಡ, ಅವರ ಆರೋಗ್ಯ ಭದ್ರತೆ ಕೂಡ ಒಂದು ಅವರ ಕೈಯಲ್ಲಿ ಚಾಲೆಂಜ್ ಆಗಿದೆ. ಅದನ್ನು ನಾವು ಕೂಡ ಒಂದು ಸಹಕಾರ ಕೊಟ್ಟು ಅವರಿಗೆ ಕೂಡ ಒಂದು ಒಳ್ಳೆಯ ಆರೋಗ್ಯ ಸಿಗುವಂತಾಗಲಿ, ಒಳ್ಳೆಯ ಚಿಕಿತ್ಸೆ ಸಿಗುವಂತಾಗಲಿ ಎಂಬ ಉದ್ದೇಶದಿಂದ ಇವತ್ತು ಪೌರ ಕಾರ್ಮಿಕರಿಗೆ ಒಂದು ಆರೋಗ್ಯ ತಪಾಸಣೆ ಕಾರ್ಯಕ್ರಮವನ್ನು ನೀವು ಏರ್ಪಡಿಸಿದ್ದೀರಿ. ಅದಕ್ಕೆ ನಾನು ಅಭಿನಂದನೆ ಸಲ್ಲಿಸ್ತೀನಿ. ಅದೇ ರೀತಿ ನಮ್ಮ ಜಿಲ್ಲಾ ಆರೋಗ್ಯಾಧಿಕಾರಿಯಾದಂಥ ಶ್ರೀಯುತ ಡಾಕ್ಟರ್ ಕಿಶೋರ್ ಅವರು ಹೇಳಿದರು. ಯಾಕಂದರೆ ಎಲ್ಲ ಪೌರ ಕಾರ್ಮಿಕರಿಗೆ ಮುಂದಿನ ದಿನಗಳಲ್ಲಿ ಕೂಡ ಒಂದು ಆಯುಷ್ಮಾನ್ ಕಾರ್ಡ್ಗಳನ್ನು ಮಾಡುವಂಥ ಒಂದು ಕೆಲಸಗಳನ್ನು ಮಾಡುವ ಎಂಬ ಒಂದು ಸಮಾಲೋಚನೆ ನಡೆಸಿದ್ದಾರೆ. ಅದಕ್ಕೆ ಕೂಡ ನಾನು ಧನ್ಯವಾದ ಸಲ್ಲಿಸ್ತೀನಿ. ಅದೇ ರೀತಿ ಬಹುಶಃ ಎಲ್ಲ ಪೌರ ಕಾರ್ಮಿಕರು ಬಡವರ್ಗದಿಂದ ಇರುವಂಥವರು, ಅವರಿಗೆ ಸಾಮಾಜಿಕ ಬದುಕು ಇದೆ. ಅದರಿಂದ ಅವರು ಕೂಡ ಒಂದು ಒಳ್ಳೆಯ ಚಿಕಿತ್ಸೆಯನ್ನು ಪಡೆಯುವಂತಾಗಲಿ ಮುಂದಿನ ದಿನಗಳೇ. ಅದಕ್ಕೋಸ್ಕರ ನಮ್ಮ ಪೌರ ಕಾರ್ಮಿಕ ಸಂಘ ಕೂಡ ಅವರಿಗೋಸ್ಕರ ಭಾಳಷ್ಟು ಕೆಲಸ ಮಾಡ್ತಾಯಿದ್ದೇವೆ ನಾವು ಸೇರಿ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಕೂಡ ನಾವು ಪೌರ ಕಾರ್ಮಿಕರ ಏನು ಸಮಸ್ಯೆಗಳನ್ನು ಖಂಡಿತವಾಗಿ ಜಿಲ್ಲಾಡಳಿತ ಇರ್ಬೋದು, ನಗರ ಪಾಲಿಕೆ ವ್ಯಾಪ್ತಿ ಇರ್ಬೋದು, ಅದೇ ರೀತಿ ರಾಜ್ಯ ಮಟ್ಟದಲ್ಲಿರ್ಬೋದು, ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸುವಂತೆ ನಾವು ಅವಿರತ ಶ್ರಮ ವಹಿಸಿ ಖಂಡಿತವಾಗಿ ಅದನ್ನು ಪರಿಹರಿಸುವಂಥ ಕೆಲಸಕ್ಕೆ ನಾವು ಕೈ ಹಾಕ್ತೇವೆ. ಆದ್ದರಿಂದ ಇವತ್ತು ಭಾಳಷ್ಟು ಪೌರ ಕಾರ್ಮಿಕರು ಈ ಆರೋಗ್ಯ ತಪಾಸಣೆಗೆ ಭಾಗವಹಿಸಿ ಅದರ ಸದುಪಯೋಗ ಪಡೆದುಕೊಳ್ಳಬೇಕಾಗಿ ತಮ್ಮೆಲ್ಲರಿಗೆಲ್ಲ ವಿನಂತಿಸುತ್ತಾ ಅವಕಾಶ ಕೊಟ್ಟ ರೋಟರಿ ಸಂಸ್ಥೆಗೆ, ಅದೇ ರೀತಿ ಮುತ್ತೂಟ್ ಸಂಸ್ಥೆಗೆ ನಾನು ಧನ್ಯವಾದ ಸಲ್ಲಿಸ್ತೇನೆ. ಧನ್ಯವಾದ. ನಮ್ಮ ಪೌರ ಕಾರ್ಮಿಕರು ಯಾರೆಲ್ಲ ಇದ್ದಾರೆ ನೀವೆಲ್ಲ ವೇದಿಕೆ ಮೇಲೆ ಬಂದು ರತ್ನ, ಕಲ್ಪಪ್ಪ, ನಾಗರಾಜ್, ಹನುಮಂತ್, ನಿಜಾಮುದ್ದೀನ್, ನಂದೀಶ್, ಮರಿಯಪ್ಪ, ಲಕ್ಷ್ಮಿ, ಆನಂದನಾಯಕ್, ಜ್ಯೋತಿಬಾಯಿ, ಕುಂಜಪ್ಪ, ರಾಮದಾಸ್ ನಾಯಕ್, ಬಸವರಾಜ್, ಮಂಜುನಾಥ್, ಗಂಗಪ್ಪ,
ಇನ್ನೊಂದು ಒಬ್ನಿಗೆ ಯಾರಾದರೂ ಹೆಜ್ಜೆ ಗಾಯ ನೋವಿಗೆ ಬಿದ್ದು ನೋವೆಲ್ಲ ಆದರೆ ಇದು ಹ್ಯಾಂಡ್ ವಾಶ್, ಕೈ ಕೆಲಸ ಮಾಡಿದ ಮೇಲೆ ಕೈ ಮತ್ತು ಅದರಲ್ಲಿ ಬ್ಯಾಂಡೇಜ್ ರೋಲೆಲ್ಲ ಇದೆ. ಸೊ ಬೇಕಾದಾಗ ಯೂಸ್ ಮಾಡಿ. ಕಾರ್ಯಕ್ರಮದ ಕೊನೆಯದಾಗಿ ಧನ್ಯವಾದ ಹಾಗೂ ದಕ್ಷಿಣ ಕನ್ನಡ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಇದರೊಂದಿಗೆ ನಡೆದಂಥ ಆರೋಗ್ಯ ದಿನಾಚರಣೆಯನ್ನು ನಾವು ಇಂದಿನ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಉದ್ಘಾಟಕರಾಗಿ ಆಗಮಿಸಿದ ಜಿಲ್ಲಾ ಆರೋಗ್ಯ ಅಧಿಕಾರಿ ಇವರಿಗೆ ಧನ್ಯವಾದಗಳು. ಅಂತೆಯೇ ದಕ್ಷಿಣ ಕನ್ನಡ ರಾಟ್ರಾಕ್ ಕ್ಲಬ್ ಆಫ್ ಮ್ಯಾಂಗ್ಳೂರ್ ಇದರ ಚೇರ್ಮನ್ ಆಗಿ ಹಾಗೂ PTG MPH ಪ್ರೊಫೆಸರ್ ರಟೇರಿಯನ್ ಡಾಕ್ಟರ್ ಡಿ ದೇವದಾಸ್ ರೈ ಇವರಿಗೂ ಧನ್ಯವಾದಗಳು. ಹಂಪಿ ವರ್ಕರ್ಸ್ ಅಸೋಸಿಯೇಷನ್ ಇದರ ಅಧ್ಯಕ್ಷರಾಗಿರುವಂತಹ ಮಿಸ್ಟರ್ ಚಂದ್ರಶೇಖರ್ ಬ್ರಾಂಚ್ ಮ್ಯಾನೇಜರ್ ಮುತ್ತೂಟ್ ಫೈನಾನ್ಸ್ ಖಾತೆ ಧನ್ಯವಾದಗಳು. ಶ್ರೀಮತಿ ಗಾಯತ್ರಿ ನಾಯಕ್ ಬ್ರಾಂಚ್ ಮ್ಯಾನೇಜರ್ ಮುತ್ತೂಟ್ ಫೈನಾನ್ಸ್ ಖಾತೆ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮಕ್ಕೆ ಧ್ವನಿವರ್ಧಕಗಳನ್ನು ಒದಗಿಸಿದ ಸಿಬ್ಬಂದಿ ವರ್ಗದವರು ಈ ಕಾರ್ಯಕ್ರಮದ ಸಂಪೂರ್ಣ ವಿವರವನ್ನು ತಿಳಿಸಿದ ನನ್ನ ಎಲ್ಲ ಪತ್ರಿಕಾ ಮಾಧ್ಯಮದ ಮಿತ್ರರಿಗೂ ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಎಲ್ಲ ಸಿಬ್ಬಂದಿ ವರ್ಗದವರಿಗೂ ಧನ್ಯವಾದಗಳು. ಈ ಕಾರ್ಯಕ್ರಮದ ಯಶಸ್ಸಿಗೆ ಬಂದಂತಹ ಎಲ್ಲ ಪೌರ ಕಾರ್ಮಿಕರಿಗೂ ಧನ್ಯವಾದಗಳು. ರೊಟೇರಿಯನ್ MB ಮಲ್ಯ ಇವರಿಗೂ ಧನ್ಯವಾದಗಳು. ಹಾಗೂ ಹಾಗೂ ರೋಟರಿ ಕ್ಲಬ್ನ ಎಲ್ಲ ಮಿತ್ರರಿಗೂ ಧನ್ಯವಾದಗಳು. ಮುತ್ತೂಟ್ ಫೈನಾನ್ಸ್ ಮೆಡಿಕಲ್ ಕಿಟ್ಗಳನ್ನು ವಿತರಿಸಿದ ಮುತ್ತೂಟ್ ಫೈನಾನ್ಸ್ ಧನ್ಯವಾದಗಳು. ಕಾರ್ಯಕ್ರಮದ ನಿರೂಪಣೆ ಮಾಡಿದ ಅವಿನಾಶ್ ಧನ್ಯವಾದಗಳು. ಎಲ್ಲರಿಗೂ ಧನ್ಯವಾದಗಳು. ಐನ್ ಟ್ಯಾಬ್ಲೆಟ್ಸ್ ಇಲ್ಲ ಯಾವುದಲ್ಲ ಇದು ಈ ಹೊತ್ತಿನ ವಿಶೇಷ ವಿಶ್ವ ಆರೋಗ್ಯ ದಿನಾಚರಣೆ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ಸ್ಪಂದನ.